ಅಂತಾರಾಷ್ಟ್ರೀಯ ಲಯನ್ಸ್ ಸೇವಾ ಸಂಸ್ಥೆಗಳು 317D ಪ್ರಾಂತ್ಯ 1 ಇದರ ವತಿಯಿಂದ ಮೌರ್ಯ ಪ್ರಾಂತೀಯ ಸಮ್ಮಿಲನ ಪುತ್ತೂರು ರಾಮಕೃಷ್ಣ ಹೈಸ್ಕೂಲ್ನಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಾಂತ್ಯ 1ರ ಪ್ರಾಂತೀಯ ಪ್ರಥಮ ಮಹಿಳೆ ಸಿಂಧು ಎಸ್ ಶೆಟ್ಟಿ ಅವರು, ಲಯನ್ಸ್ ಕ್ಲಬ್ ತನ್ನ ಪ್ರಾಂತೀಯ ಸಮ್ಮಿಲನವನ್ನು ಪುತ್ತೂರಿನಲ್ಲಿ ಇಷ್ಟೊಂದು ಸುಂದರವಾಗಿ ಮಾಡಿರುವುದು ಶ್ಲಾಘನೀಯವಾಗಿದೆ ಅಂತ ಶುಭ ಹಾರೈಸಿದರು. Ask not what your country can do for you, but ask what you can do for the country. I think this line better suits the Lions Club service which is carried out all over the world. Also, all the 10 clubs of the region are really doing a great job in carrying out their service towards the public. In addition to that, under a continuous patronage of our zone chairperson Hemnath Shetty and with the endorsement of our regional chairperson Santosh Kumar Shetty, adding to that with the dope and counsel of our district governor Dr. Geet Prakash, 2 new clubs, that is Putturu Panaje and Puttur the Muttu, is also joining the club and the ಪ್ರಾಂತ್ಯ 1ರ ಪ್ರಾಂತೀಯ ಅಧ್ಯಕ್ಷ ಸಂತೋಷ್ ಕುಮಾರ್ ಶೆಟ್ಟಿ ಪೆಲ್ತಡ್ಕ ಅವರು ಮಾತನಾಡಿ, ಕಳೆದ ಬಾರಿ ವಿಟ್ಲ ಲಯನ್ಸ್ ಕ್ಲಬ್ನ ಅಧ್ಯಕ್ಷನಾದಾಗ ಯಾವುದೇ ಅನುಭವ ಇರಲಿಲ್ಲ. ಆದರೆ ಎಲ್ಲರ ಸಹಕಾರ ವಿಶ್ವಾಸವನ್ನ ಪಡೆದುಕೊಂಡು ಜಿಲ್ಲೆಯಲ್ಲಿಯೇ ನಮ್ಮ ಕ್ಲಬ್ ಉತ್ತಮ ಸಾಧನೆಗಳ ಮೂಲಕ ಉತ್ತಮ ಸ್ಥಾನ ಪಡೆದಿದೆ. ಇನ್ನಷ್ಟು ಸೇವೆ ನೀಡಲು ಪ್ರೇರಣೆ ಸಿಕ್ಕಿದೆ ಅಂತ ತಿಳಿಸಿದರು. ಸುಳ್ಳಿ ಇರ್ಬೋದು, ಸಂಪಾಜಿ ಇರ್ಬೋದು, ಬೆಳ್ತಂಗಡಿ ಇರ್ಬೋದು, ವಿಟ್ಲ ಇರ್ಬೋದು, ಪುತ್ತೂರು ಇರ್ಬೋದು, ಪುತ್ತೂರು ಕಾವಿ ಇರ್ಬೋದು, ಪಾಣಾಜಿ ಇರ್ಬೋದು, ಪುತ್ತೂರು ಮುತ್ತು ಇರ್ಬೋದು, ಎಲ್ಲ ಕ್ಲಬ್ಬಿನ ಅಧ್ಯಕ್ಷರುಗಳ ಸಹಕಾರದೊಂದಿಗೆ ವಿಶೇಷವಾಗಿ ಇಬ್ಬರು ನನಗೆ ವಲಯ ಅಧ್ಯಕ್ಷ ಸಿಕ್ಕಿದ್ರು. ಮುತ್ತುಗಳಂತ 2 ವಲಯ ಅಧ್ಯಕ್ಷ ಸಂಧ್ಯಾಕ್ಕ ಮತ್ತು ಕಾವು ಹೇಮನಾಥ್ ಶೆಟ್ಟಿ ಅವರು. ಈ ಸಂದರ್ಭದಲ್ಲಿ ಹೇಳಲೇಬೇಕು, ಹೇಮನಾಥ್ ಶೆಟ್ಟಿ ಪ್ರಥಮವಾಗಿ ನಾನು ರೀಜನ್ ಚೇರ್ಪರ್ಸನ್ ಆದ ಕೂಡಲೇ ಹೇಮನಾಥ್ ಶೆಟ್ಟಿ ಒಂದು ಮಾತನ್ನು ಹೇಳಿದರು, ಸಂತೋಷನ ಈ ಸತಿ ದಾದಾಳ ಮಲ್ಲೆಜ್ಜಿ ನಮ್ಮ ರಾಜ್ಯಪಾಲ ನಮ್ಮ ರೀಜನ್ದಾರೆ ನಮ್ಮ ಒಯ್ಕ್ಲ ಬುಡುಪನ ಬುಡಿಸಿ ಎಡ್ಡೆಡೆ ಮಲ್ಪುಗ ಈ ದಾಲ ಪೋಡಿಸಿ ಎಡ್ಡೆ ಮಲ್ಪುಗ ಅಂತ ಕೊರೋನಾಡಲ್ಲ ಮಲ್ಲೆಜ್ಜಿ ಅಂತ ಆ ಒಂದು ಧೈರ್ಯದ ಮಾತು ಅವರು ಹೇಳಿದ ಹಾಗೆ 2 ಕ್ಲಬ್ ಈಗಾಗಲೇ ಪುತ್ತೂರ ಮುತ್ತು ಮತ್ತು ಪುತ್ತೂರ ಪಾಣಾಜಿಯನ್ನು ನನಗೆ ಕೊಟ್ಟು ನನ್ನ ಹಿಮ್ಮದಿಯಿಂದ ಒಂದು ದೊಡ್ಡ ಬಲವಾಗಿ ನಿಂತು ಈ ಒಂದು ರೀಜನ್ ಅನ್ನು ತುಂಬಾ ಜಿಲ್ಲೆಯಲ್ಲಿ ಗುರುತಿಸುವ ಮಟ್ಟಿನಲ್ಲಿ ಬೆಳೆಸಿದೆ. ಪ್ರಧಾನ ವಾಗ್ಮಿ ವೇದಾಂತ ಆಚಾರ್ಯ ಬೆಂಗಳೂರು ಇದರ ಅಮೃತವರ್ಷಿಣಿ ಉಮೇಶ್ ಅವರು ಮಾತನಾಡಿ, ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹೇಗೆ ಎದುರಿಸಬೇಕು ಎಂಬ ಚಿಂತೆ ನಮ್ಮಲ್ಲಿರುತ್ತೆ. ವೇದಗಳ ಮಾರ್ಗದರ್ಶನ ಪಡೆದಾಗ ಜೀವನ ಉತ್ತಮವಾಗಿರುತ್ತೆ ಎಂದರು. ವೇದ ಎಂಬುದು ಜಾತಿ ಧರ್ಮಗಳಿಗೆ ಸೇರಿದಲ್ಲ, ಎಲ್ಲಾ ಮಾನವರಿಗೂ ಎಲ್ಲಾ ಕಾಲಕ್ಕೂ ಬೇಕಾಗಿರುವ ಜ್ಞಾನ ಭಂಡಾರವಾಗಿದೆ ಎಂದರು. ಮನುಷ್ಯ ಜೀವನದ ಯಾವುದೇ ಮುಖ ಇರಬಹುದು, ಮನುಷ್ಯ ಜೀವನದ ಯಾವುದೇ ಸಮಸ್ಯೆ ಇರಬಹುದು ಅಥವಾ ಯಾವುದೇ ವಿಷಯ ಇರಬಹುದು. ಇದೆಲ್ಲವನ್ನು ನೋಡಬೇಕಾದ್ರೆ ನಾವು ಯಾವಾಗಲೂ ಏನು ಮಾಡ್ತೀವಿ ಅಂದರೆ ಮೇಲ್ ಪದರದಲ್ಲಿ ನೋಡ್ತಾ ಹೋಗ್ಬಿಡ್ತೀವಿ. ಏನೋ ಒಂದು ಸಮಸ್ಯೆನ ಅದನ್ನು ಎಲ್ಲಿ ನೋಡ್ತೀವಿ, ಮೇಲ್ಮಟ್ಟದಲ್ಲಿ ಒಂದು ಪರಿಹಾರ ಮಾಡ್ತೀವಿ. ಆ ಪರಿಹಾರದಿಂದ ಏನಾಗುತ್ತೆ, ಮತ್ತೊಂದು ಸಮಸ್ಯೆ ಉದ್ಭವ ಆಗುತ್ತೆ, ಮತ್ತೆ ಆ ಸಮಸ್ಯೆಗೆ ಇನ್ನೊಂದು ಪರಿಹಾರ ಹುಡುಕ್ತೀವಿ. ಇದು ನಾವೆಲ್ಲ ಮಾಡ್ಕೊಂಡು ಬರ್ತಾ ಇರೋ ಕ್ರಮ. ಆದರೆ ಮನುಷ್ಯ ಜೀವನ ಚೆನ್ನಾಗಿರಬೇಕು, ನಮ್ಮ ಸಮಾಜ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂತಾದರೆ ಯಾವುದೇ ಸಮಸ್ಯೆ ಇರಬಹುದು ಅಥವಾ ಯಾವುದೇ ವಿಷಯ ಇರಬಹುದು, ಅದನ್ನ ನಾವು ಮೂಲಕ್ಕೆ ಹೋಗಿ ಆಳವಾಗಿ ನೋಡಿದಾಗ, ಬೇರಿನಲ್ಲಿ ಏನಿದೆ ಅಂತ ನೋಡಿದಾಗ ಉಳಿದಿದ್ದೆಲ್ಲ ತನ್ನಿಂದ ತಾನೇ ಸರಿಯಾಗತ್ತೆ. ಉಳಿದಿದ್ದೆಲ್ಲದ್ರ ಬಗ್ಗೆ ನಮಗೆ ತನ್ನಿಂದ ತಾನೇ ಒಂದು ಬೆಳಕು ಸಿಗಕ್ಕೆ ಸಾಧ್ಯ ಇದೆ. ಚಲನಚಿತ್ರ ನಟ ಪ್ರಖ್ಯಾತ್ ಪರಮೇಶ್ ಮಾತನಾಡಿ, ಲಯನ್ಸ್ ಕ್ಲಬ್ನ ಸೇವಾ ಚಟುವಟಿಕೆಗಳು ಎಲ್ಲರಿಗೂ ಪ್ರೇರಣೆಯಾಗಿದೆ. ಜಾತಿ ಭೇದವಿಲ್ಲದೆ ಸ್ವಾರ್ಥವಿಲ್ಲದೆ ಸೇವೆ ನೀಡ್ತಾ ಇದ್ದಾರೆ. ಯಾರಾದರೂ ಕಷ್ಟದಲ್ಲಿದ್ದಾಗ ಲಯನ್ಸ್ ಕ್ಲಬ್ನವರು ಮುಂದೆ ಬಂದು ಸೇವೆ ನೀಡ್ತಾರೆ ಅಂತ ಹೇಳಿದರು. ಒಂದು ಬಹಳ ಖುಷಿ ಆಯಿತು. ನಾನು ಈ ಥರ ಒಂದು ಫಂಕ್ಷನ್ ಬಂದಿರೋದು ಮೊದಲನೇ ಸತಿ. ನಮಗೆ ಲಯನ್ಸ್ ಕ್ಲಬ್ ಅಂದಮೇಲೆ ನಾನು ಯಾಕೆ ಈ ಫಂಕ್ಷನ್ಗೆ ಒಪ್ಕೊಂಡೆ ಅಂದರೆ, ಯೂಶಲಿ ಕಾಲೇಜ್ ಫಂಕ್ಷನ್ಸ್ಗೆ ನಾನು ಹೋಗೋದು ಜಾಸ್ತಿ. ಲಯನ್ಸ್ ಕ್ಲಬ್ ಯಾಕೆ ಒಪ್ಕೊಂಡೆ, ನಾವು ಇದೇ ವರ್ಷ ಇಲ್ಲ ಹೋದ ವರ್ಷ ಒಂದು ಕೊರೋನಾ ಲಾಕ್ಡೌನಲ್ಲಿ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ವಿ. ರಕ್ತದ ಅವಶ್ಯಕತೆ ಭಾಳ ಇತ್ತು ಕೊರೋನಾ ಟೈಮಲ್ಲಿ. ನಾವೊಂದು 600-700 ಜನ ಯುವಕರು ಬ್ಲಡ್ ಕೊಡೋಕ್ಕೆ ರೆಡಿಯಾಗಿ ನಮ್ಮ ಜಿಲ್ಲೆಯಲ್ಲಿ, ರಾಮನಗರ ಜಿಲ್ಲೆಯಲ್ಲಿ ಬ್ಲಡ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆಗ ನಮ್ಮ ಸಹಾಯಕ್ಕೆ ಬಂದಿದ್ದು ಲಯನ್ಸ್ ಕ್ಲಬ್ ಅವರು. ಭಾಳ ಒಂದು ಆಯೋಜನೆ ಮಾಡಿ ಎಲ್ಲ ನೀಟಾಗಿ ನಡೆಯಬೇಕು ಅಂತ ಹೇಳಿ ಪ್ರೋಗ್ರಾಮ್ನ 600-700 ಜನ ಯುವಕರನ್ನ ಒಗ್ಗೂಡಿಸಿ ಬ್ಲಡ್ ಡೊನೇಷನ್ ಕ್ಯಾಂಪ್ನ ಮಾಡಿದ್ರು. ಅವತ್ತು ನಾನು ಲಯನ್ಸ್ ಕ್ಲಬ್ಗೆ ಚಿರಋಣಿ ಆಗ್ಬಿಟ್ವಿ ನಾವೆಲ್ಲ, ನಾವು ಮತ್ತು ನಾವು ಯುವಕರು.
ಸೊ ಹೀಗಾಗಿ ಬಹಳ ಸಮಾಜ ಸೇವೆ ಮಾಡ್ತಾ ಬಂದಿದ್ದಾರೆ ಇಡೀ ವಿಶ್ವದಾದ್ಯಂತ. ಒಂದು ಯಾವುದೇ ಒಂದು ಸ್ವಾರ್ಥ ಇಲ್ಲದೆ, ಒಂದು ಜಾತಿ ಇಲ್ಲದೆ, ಒಂದು ಭೇದ ಇಲ್ಲದೆ ಎಲ್ಲ ಬಡವರಿಗೆ ಹಾಗೂ ಕಷ್ಟದಲ್ಲಿರೋರಿಗೆ ಒಂದು ಸೇವೆ ಮಾಡ್ತಾ ಬಂದಿದ್ದಾರೆ. ಈ ಸೇವೆಗಳು ಪ್ರತಿನಿತ್ಯ ನಡೀಲಿ ಅಂತ ಆಶಿಸ್ತೀನಿ. ಈ ಸಂದರ್ಭ ಪೀಸ್ ಪೋಸ್ಟರ್ ವಿಶ್ವ ಡ್ರಾಯಿಂಗ್ ಸ್ಪರ್ಧೆಯಲ್ಲಿ 15 ಲಕ್ಷ ಸ್ಪರ್ಧಿಗಳ ಪೈಕಿ ಟಾಪ್ 20ರಲ್ಲಿ ಕಾಣಿಸಿಕೊಂಡಿರುವ ಬಾಲಕ ಜಶ್ವಿನ್ ತೋಟ, ಕಡಬ ಸಂತ ಜೋಕಿಂ ಶಾಲೆಯ ಚಿತ್ರಕಲಾ ಶಿಕ್ಷಕ ಸತೀಶ್ ಪಂಜಾ ಅವರನ್ನು ಸನ್ಮಾನಿಸಲಾಯಿತು. ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರನ್ನು ಕೂಡ ಸನ್ಮಾನಿಸಲಾಯಿತು. ಪ್ರಾಂತೀಯ ಸಮ್ಮೇಳನದ ಸವಿನೆನಪಿಗಾಗಿ ಪ್ರಾಂತೀಯ ಅಧ್ಯಕ್ಷ ಸಂತೋಷ್ ಕುಮಾರ್ ಶೆಟ್ಟಿ ಅವರು ಫಿಸಿಯೋಥೆರಪಿ ಮತ್ತು ಸ್ಪೀಚ್ ಥೆರಪಿ ಘಟಕಕ್ಕೆ ಅಡುಗೆ ಕೋಣೆ ಮತ್ತು ಶೌಚಾಲಯವನ್ನ ಕೊಡುಗೆ ನೀಡಿದರು. ದಿವಂಗತ ನಾರಾಯಣ ಬಿ ಮತ್ತು ದಿವಂಗತ ಗುಲಾಬಿ ಹಾಗೂ ದಿವಂಗತ ಸುಮಿತ್ರಾ ಅವರ ಸ್ಮರಣಾರ್ಥ ಲಯನ್ ಪುಷ್ಪಲತಾ ಅವರು ಹಿಂದೂ ರುದ್ರಭೂಮಿಗೆ ಶಿವನ ಮತ್ತು ಸತ್ಯ ಹರಿಶ್ಚಂದ್ರನ ಮೂರ್ತಿ ಕೊಡುಗೆಯಾಗಿ ನೀಡಿದರು. ಕಾರ್ಯಕ್ರಮದ ಮೊದಲಿಗೆ ವಿಟ್ಲ, ಪುತ್ತೂರು, ಪುತ್ತೂರು ಕಾವು, ಪುತ್ತೂರು ಪಾಣಾಜೆ, ಪುತ್ತೂರ್ದ ಮುತ್ತು, ಪಂಜಾ, ಬೆಳ್ತಂಗಡಿ ಹಾಗೂ ವಲಯ 2ರಲ್ಲಿ ಸುಳ್ಯ, ಸಂಪಾಜೆ, ಗುತ್ತಿಗಾರು, ಕಡಬ, ಜಾಲ್ಸೂರು ಕ್ಲಬ್ಗಳ ಬ್ಯಾನರ್ ಪ್ರೆಸೆಂಟೇಷನ್ ನಡೆಯಿತು. ವಿವೇಕಾನಂದ ಕಾಲೇಜಿನ ಎನ್ಸಿಸಿ ವಿದ್ಯಾರ್ಥಿಗಳಾದ ಅಂಕಿತಾ, ಸಾರ್ಯರೈ, ಬಿಪಿನ್ ರವರಿಂದ ರಾಷ್ಟ್ರಧ್ವಜ ಗೌರವ ವಂದನೆ ಬಳಿಕ ರಾಷ್ಟ್ರಗೀತೆಯನ್ನ ಹಾಡಲಾಯಿತು. ಲಿಯೋ ಕ್ಲಬ್ ಪುತ್ತೂರ್ದ ಮುತ್ತು ಹಾಗೂ ರೆಮೋನಾ ಫೆರ್ನಾಂಡಿಸ್ ಮಂಗಳೂರು ಇವರ ಆಶ್ರಯದಲ್ಲಿ ಸಾಂಸ್ಕೃತಿಕ ಸಿಂಚನ ಕಾರ್ಯಕ್ರಮವು ಹೇಮಾ ಜಯರಾಮ್ ಶೆಟ್ಟಿಯವರ ನಿರೂಪಣೆಯಲ್ಲಿ ಮೂಡಿಬಂತು. ಈ ಸಂದರ್ಭ ಪ್ರಾಂತೀಯ ಸಮ್ಮೇಳನದ ಗೌರವಾಧ್ಯಕ್ಷ ಡಾ ಗೀತಾಪ್ರಕಾಶ್, ಮುಖ್ಯ ಸಲಹೆಗಾರರಾದ ಎಂಬಿ ಸದಾಶಿವ್, ಸಿವಿ ಗೋಪಾಲಕೃಷ್ಣ, ಸಮ್ಮೇಳನಾಧ್ಯಕ್ಷ ಗಣೇಶ್ ಶೆಟ್ಟಿ, ಕಾರ್ಯದರ್ಶಿ ಮೋನಪ್ಪಗೌಡ, ಕೋಶಾಧಿಕಾರಿ ಲೂಹಿಸ್ ಮಸ್ಕರೇಂಜಿಸ್, ಪ್ರಾಂತೀಯ ಸಲಹೆಗಾರ ಮಾಧವಗೌಡ ಜಾಕೆ, ವಲಯಾಧ್ಯಕ್ಷ ಕಾವು ಹೇಮನ ಶೆಟ್ಟಿ, ವಲಯ 2 ವಲಯಾಧ್ಯಕ್ಷೆ ಸಂಧ್ಯಾ ರೈಕೆ, ವಲಯ ಸಲಹೆಗಾರ ಧರಣೇಂದ್ರ ಕೆ ಜೈನ್, ಬಿಟ್ಟಿ ನೆಡುಲೀಲಂ, ಪ್ರಥಮ ಉಪರಾಜ್ಯಪಾಲ ವಸಂತಕುಮಾರ್ ಶೆಟ್ಟಿ, ದ್ವಿತೀಯ ಉಪರಾಜ್ಯಪಾಲ ಸಂಜೀವ ಶೆಟ್ಟಿ ಹಾಗೂ ವಿಟ್ಲ ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಅನೀಶ್ ಕುಮಾರ್, ವಿ4 ನ್ಯೂಸ್, ಪುತ್ತೂರು.